ಮಾನವ ಕುಲಕ್ಕೆ ಸಮನ್ವಯತೆ ಸಾರಿದ ದಾರ್ಶನಿಕ ಮಾನವತಾವಾದಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜೀವನ ಚರಿತ್ರೆಯ ಬಗ್ಗೆ ಸಮಗ್ರ ಮಾಹಿತಿ ಒಳಗೊಂಡ ಗ್ರಂಥವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೂಲಕ ಹೊರತರುವ ಕಾರ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೂಲಕ ನಡೆಯಲಿದೆ ಎಂದು ಸಚಿವ ಸುನಿಲ್ ಕುಮಾರ್ ಹೇಳಿದ್ದಾರೆ. ಮಂಗಳೂರಿನ ಬಿಲ್ಲವ ಬ್ರಿಗೇಡ್ ಕೇಂದ್ರೀಯ ಮಂಡಳಿಯ ವತಿಯಿಂದ ನಡೆದಂತಹ ನಗರದ ಟಿಎಂಎ ಪೈ ಕನ್ವೆನ್ಷನ್ ಸೆಂಟರ್ನಲ್ಲಿ ನಿನ್ನೆ ಬಿಲ್ಲವ ಸಮಾಜದ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು. ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಈಗಾಗಲೇ ಸಾಹಿತಿ, ರಂಗಭೂಮಿ ಕಲಾವಿದರು, ಕವಿಗಳು, ಮಹಾಪುರುಷರ ಪುಸ್ತಕಗಳನ್ನು ಮುದ್ರಿಸಲಾಗಿದೆ. ಆದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪುಸ್ತಕ ಮುದ್ರಣವಾಗಿಲ್ಲ. ಇದಕ್ಕಾಗಿ ಈ ವರ್ಷದ ಡಿಸೆಂಬರ್ನೊಳಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಮಗ್ರ ಅಧ್ಯಯನದ ಪುಸ್ತಕ ಇಲಾಖೆಯಿಂದಲೇ ಮುದ್ರಣವಾಗಲಿದೆ ಅಂತ ಹೇಳಿದರು. ಇದೇ ವೇಳೆ ಬಿಲ್ಲವ ಬ್ರಿಗೇಡ್ ಕಾರ್ಯವೈಖರಿಗೂ ಅವರು ಶ್ಲಾಘನೆಯನ್ನ ವ್ಯಕ್ತಪಡಿಸಿದರು. ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಅಕ್ಷತಾ ಪೂಜಾರಿ ಮತ್ತು ನಿತಿನ್ ಪೂಜಾರಿ ಅವರನ್ನ ಅಭಿನಂದಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರದ ಶಾಸಕ ಉಮಾನಾಥ ಕೋಟ್ಯಾನ್ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಬಿಲ್ಲವ ಮಹಾಮಂಡಲ ಉಪಾಧ್ಯಕ್ಷ ಪೀತಾಂಬರ ಹೆರಾಜೆ, ಅಖಿಲ ಭಾರತ ಬಿಲ್ಲವ ಯೂನಿಯನ್ ಅಧ್ಯಕ್ಷ ನವೀನ್ ಚಂದ್ರ ಡಿ ಸುವರ್ಣ, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ನಿರ್ದೇಶಕ ಶರಶ್ಚಂದ್ರ ಸನಿಲ್, ಕರ್ನಾಟಕ ನಾರಾಯಣಗುರು ವಿಚಾರ ವೇದಿಕೆ ರಾಜ್ಯಾಧ್ಯಕ್ಷ ಸತ್ಯಜಿತ್ ಸುರತ್ಕಲ್, ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಕೋಶಾಧಿಕಾರಿ ಪದ್ಮರಾಜ್ ಆರ್, ಮುಂಬೈ ಬಿಲ್ಲವ ಸಂಘದ ಅಧ್ಯಕ್ಷ ಹರೀಶ್ ಜಿ ಅಮೀನ್, ಬಿಲ್ಲವರ ಮಹಾಮಂಡಲದ ಮಾಜಿ ಉಪಾಧ್ಯಕ್ಷ ಗಂಗಾಧರ್ ಪೂಜಾರಿ, ಬಿಲ್ಲವ ಬ್ರಿಗೇಡ್ ಕೇಂದ್ರೀಯ ಮಂಡಳಿ ಗೌರವಾಧ್ಯಕ್ಷ ಸೂರಜ್ ಕುಮಾರ್, ನಮಕುಡ್ಲ ವಾಹಿನಿಯ ನಿರ್ದೇಶಕರಾದ ಲೀಲಾಕ್ಷ ಬಿ ಕರ್ಕೇರ ಸೇರಿದಂತೆ ಹಲವಾರು ಮಂದಿ ಅತಿಥಿ ಗಣ್ಯರು ಉಪಸ್ಥಿತರಿದ್ದರು. ಮೂರು ಬಾರಿ ಸತತವಾಗಿ ಶಾಸಕರಾಗಿದ್ದುಕೊಂಡು ಈ ಬಾರಿ ಎಲ್ಲ ನಮ್ಮ ನಿರೀಕ್ಷೆಯಾಗಿತ್ತು. ಬಹುಶಃ ಇದು ಈ ಬಾರಿ ಅಲ್ಲ, ಈ ಹಿಂದೆಯೂ ಕೂಡ ನಮ್ಮ ನಿರೀಕ್ಷೆಯಾಗಿತ್ತು. ಈ ಯುವಕ ಒಂದಲ್ಲ ಒಂದು ದಿವಸ ಈ ರಾಜ್ಯದ ಒಂದು ಮಂತ್ರಿಯಾಗಿ ಜನರ ಸೇವೆ ಮಾಡಬೇಕೆನ್ನುವಂತಹ ಒಂದು ಆಶೆಯನ್ನು ಬಹುಶಃ ಆ ನಾರಾಯಣ ಗುರುಗಳು, ಗೋಕರ್ಣನಾಥೇಶ್ವರು ದೇವರು, ಹಾಗೆ ದೇವಿ ಬೈರತಿ ಅವರ ಒಂದು ಎಲ್ಲ ಸರ್ವ ಶಕ್ತಿಗಳ ಒಂದು ಆಶೀರ್ವಾದದಿಂದ ಈ ಬಾರಿ ಸಚಿವರಾಗಿ ಅವರು ನೇಮಕಗೊಂಡರು. ಅದು ಕೇವಲ ಸಚಿವರಾಗಿ ನೇಮಕಗೊಳ್ಳುವುದು ಮಾತ್ರ ಅಲ್ಲ, ನಮ್ಮ ಕ್ಯಾಬಿನೆಟ್ ನಲ್ಲೇ ಒಂದು ಪವರ್ಫುಲ್ ಪೋರ್ಟ್ಫೋಲಿಯೋ ಏನಿದೆ
ಇಂಧನ ಮತ್ತು ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯ ಸಚಿವರಾಗಿ ಅವರು ಅಧಿಕಾರವನ್ನು ಸ್ವೀಕರಿಸಿದರು. ಇವರು ಸಚಿವರಾಗಿ ಅಧಿಕಾರವನ್ನು ಸ್ವೀಕರಿಸಿದ ನಂತರ ಇವರು ಮಾಡಿರುವಂತಹ ಕೆಲಸ ನಿಜವಾಗಿಯೂ ಬಿಲ್ಲವ ಸಮಾಜದಲ್ಲಿ ಹುಟ್ಟಿದ ನನಗಂತೂ ಯಾವಾಗಲೂ ರೋಮಾಂಚನ ಆಗ್ತಾ ಇದೆ. ಅವರು ತೆಗೆದುಕೊಂಡಂತಹ ಕೆಲವೊಂದು ಡಿಸಿಷನ್ಸ್ಗಳು ಅವರ ಇಲಾಖೆಯ ಆ ಕಟ್ಟ ಕಡೆಯ ಕಾರ್ಮಿಕರಂತ ಹೇಳ್ಬೋದು, ಅವರೊಟ್ಟಿಗೆ ಬೆರೆತು ಮಾಡುವಂತಹ ಕೆಲಸ ಇದು ಏನಿದೆ ಇದನ್ನು ನೋಡುವಾಗ ಬಹಳಷ್ಟು ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಖಂಡಿತವಾಗಿ ಇವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ಬಹುಶಃ ನಮ್ಮ ಸಮಾಜವೇ ಯಾವಾಗಲೂ ನಿರೀಕ್ಷಿಸುವಂತಹ ಮುಖ್ಯಮಂತ್ರಿ ಪಟ್ಟ ಒಂದಲ್ಲ ಒಂದು ದಿವಸ ನಮಗೆ ಖಂಡಿತವಾಗಿ ಸಿಗ್ತದೆ ಅನ್ನುವಂತಹ ಭರವಸೆ ನಮಗಿದೆ. ಯಾವುದೇ ಸಂಘಟನೆ ನಿತ್ಯ ನಿರಂತರವಾಗಿ ನಡಿಬೇಕು ಅಂತಾದ್ರೆ ಅಲ್ಲಿ ಯುವಕರ ಪಾತ್ರ ಬಹಳ ದೊಡ್ಡ ಪ್ರಮಾಣದ್ದು. ಯುವಕರ ಪ್ರವೇಶ ಎಲ್ಲಿ ಆಗೋದಿಲ್ಲೋ ಆ ಸಂಘಟನೆ ದೀರ್ಘವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು 4-5 ಜಿಲ್ಲೆಗಳಲ್ಲಿ ಬಹುಸಂಖ್ಯಾತರಾಗಿರುವಂತಹ ನಮ್ಮ ಸಮುದಾಯಕ್ಕೆ ಯುವಕರ ನೇತೃತ್ವ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಗತ್ಯ ಇದೆ. ಯುವಕರ ನೇತೃತ್ವ ಸಿಗಲಿಲ್ಲ ಅಂತಾದ್ರೆ ಸಮಾಜಕ್ಕೂ ಕೂಡ ನೇತೃತ್ವ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಯುವ ಬ್ರಿಗೇಡಿನ ಸಂಘಟನೆ ಹೆಸರಿನಲ್ಲಿ ಬಿಲ್ಲವ ಸಮುದಾಯದ ಯುವಕರನ್ನ ಒಗ್ಗೂಡಿಸುವಂತ, ಆ ಮುಖಾಂತರ ಸಂಘಟನೆಗೆ ಒಂದು ಹೊಸ ರೂಪವನ್ನ ಕೊಡುವಂತ ಪ್ರಯತ್ನವನ್ನ ಯುವ ಬ್ರಿಗೇಡ್ ಇವತ್ತು ಮಾಡ್ತಾ ಇರುವಂತದ್ದು ಒಂದು ಒಳ್ಳೆಯ ಸಂಗತಿ. ಕಳೆದ ಕೊರೋನಾದ ಸಂದರ್ಭದಲ್ಲಿ 1,000 ಯೂನಿಟ್ ರಕ್ತವನ್ನ ಸಂಗ್ರಹಿಸೋದ್ರ ಮುಖಾಂತರ ಕೊರೋನಾದ ಸಂದರ್ಭದಲ್ಲಿ ಸಂಕಷ್ಟಕ್ಕೆ ಒಳಗಾಗಿರುವಂತಹ ಸಮಾಜದ ಜನರಿಗೆ ಒಂದು ಒಳ್ಳೆಯ ಕಾರ್ಯವನ್ನ ಯುವ ಬ್ರಿಗೇಡ್ ಸೇವೆಯನ್ನು ಮಾಡೋದ್ರ ಮುಖಾಂತರ ಈ ಸಂಘಟನೆಯನ್ನು ಆರಂಭ ಮಾಡಿದೆ. ನಮ್ಮ 2 ಜಿಲ್ಲೆಗಳಲ್ಲಿ ಸಮಾಜ ಪರಿವರ್ತನೆಗೆ ದೊಡ್ಡ ಪ್ರಮಾಣದ ಬದಲಾವಣೆಯನ್ನು ನಿರ್ಮಾಣ ಮಾಡುವಂತ ರೂಪದಲ್ಲಿ ಯುವ ಬ್ರಿಗೇಡಿನ ಕಾರ್ಯ ಆಗಬೇಕು ಅನ್ನುವಂತ ಅಭಿಲಾಷೆಯನ್ನ ನಾನು ಮತ್ತೆ ವ್ಯಕ್ತ ಮಾಡ್ತಾ ಅದಕ್ಕೆ ಬೇಕಾದಂತಹ ಸಹಕಾರವನ್ನ ಸಚಿವನಾಗಿ ಎಲ್ಲ ರೂಪದಲ್ಲೂ ಕೂಡ ಕೊಡ್ಲಿಕ್ಕೆ ನಾನು ಸಿದ್ಧನಿದ್ದೇನೆ. ಯುವಕ ಎಲ್ಲಿ ಮನಸ್ಸನ್ನು ಮಾಡ್ತಾನೋ ಅಲ್ಲಿ ಬದಲಾವಣೆಗಳಾಗುತ್ತೆ. ಯುವಕರು ಎಲ್ಲಿ ಆಲೋಚನೆಗಳನ್ನು ಮಾಡ್ತಾರೋ ಅಲ್ಲಿ ಪರಿವರ್ತನೆಗಳಾಗುತ್ತೆ. ಆ ರೀತಿ ಪರಿವರ್ತನೆಯನ್ನು ಮಾಡುವಂತ, ಬದಲಾವಣೆಯನ್ನು ಮಾಡುವಂತ ಕಾರ್ಯವನ್ನ ದೊಡ್ಡ ಪ್ರಮಾಣದಲ್ಲಿ ಯುವ ಬ್ರಿಗೇಡಿನ ನಮ್ಮೆಲ್ಲ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಸೇರ್ ಮಾಡಬೇಕಾಗಿದೆ.